ಮೊದಲು ಮಾರಿನ ಕ್ಷೇತ್ರದಲ್ಲಿ 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 ಆ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ 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 ಆ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಮೊದಲು ಮಾರಿನ ಕ್ಷೇತ್ರದಲ್ಲಿ ಮೊದಲು ಜೈ ಶ್ರೀರಾಮ್ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಗಂಗೆಯ ಶಿರದಲ್ಲಿ ತಿರಿಸುತ್ತಲಿ ನಾರನ ಕೊರಳಲಿ ಹರಿಸುತ್ತಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ನರನ ಕೊರಳಲಿ ಹರಿಸುತ್ತಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ನರನ ಕೊರಳಲಿ ಹರಿಸುತ್ತಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಗಂಗೆಯ ಶಿರದಲ್ಲಿ ತಿರಿಸುತ್ತಲಿ ನಾರನ ಕೊರಳಲಿ ಹರಿಸುತ್ತಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮೊದಲು ಮಾರಿನ ಕ್ಷೇತ್ರದಲ್ಲಿ
ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ ಗಂಗೆಯ ಶಿರದಲ್ಲಿ ಇರಿಸುತ್ತಲೀ ನಾರನ ಕೊರಳಲಿ ಧರಿಸುತ್ತಲೀ ಉಮಾ ಉಮಾ ಮಹೇಶ್ವರ ನಿಲ್ಲಿಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ ಗಂಗೆಯ ನರನ ಕೊರಳಲಿ ಧರಿಸುತ್ತಲೀ ಉಮಾ ಮಹೇಶ್ವರ ನಿಲ್ಲಿಸಿದನು
ಕೊರಳಲಿ ಹರಿಸುತ್ತಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ ಉಮಾ ಮಹೇಶ್ವರ ನಿಲ್ಲಿಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ ಗಂಗೆಯ ಶಿರದಲ್ಲಿ ಗಿರಿಸುತ್ತ ಈ ಭಜನಾ ಮಂಗಳೋತ್ಸವ ಕಾರ್ಯಕ್ರಮ ಈತ ವಿಜೃಂಭಣೆ ಜರಗೆರ ಮೂಲ ಕಾರಣ ನಮ್ಮ ಉಮಾಮಹೇಶ್ವರ ಭಜನಾ ಮಂಡಳಿ ಬೊಕ್ಕೋ ಐನೊಟ್ಟಿಗೆ ಇನಿ ಸೇರೋಣಂಚಿನ ನಮ್ಮ ಕೆಮ್ಮಿಂಜೆ ವಲಯ ಭಜನಾ ಮಂಡಳಿತ ಮಾತ ಸದಸ್ಯರು ನಿಖಿಲಿಗೆ ಮಾತೆರೆಗಳ ಪ್ರಥಮವಾತು ಹಾರ್ದಿಕವಾಯಿನಂಚಿನ ಅಭಿನಂದನೆಯನ್ನು ಸಲ್ಲಿಸುತ್ತಲೆ ಉಮಾಮಹೇಶ್ವರ ಭಜನಾ ಮಂಡಳಿ ಉಮಾಮಹೇಶ್ವರ ದೇವಸ್ಥಾನ ಜಲ್ಮಾನು ಮುಖ್ವೆ ನನ್ನ ಈ ಒಂಜಿ ದೇವಸ್ಥಾನದ ವಾರ್ಷಿಕವಾಯಿನಂಚಿನ ವರದಿ ಇದು ಈ ಒಂಜಿ ಸಭೆತ್ತ ದುಂಬುದಿಯರ ನಿಖಲ ಮಾತ ಅನುಮತಿನ ಕೇನಂತು ಕರಿಣ ಸುಮಾರು 23 ವರ್ಷ ಹೊರತು ನಮ್ಮ ಈ ದೇವಸ್ಥಾನ ವಿವಿಧ ರೀತಿ ದೇವರನ್ನ ಕೃಪಾಶಯ ಉಂಟು ಇನಿ ಅವೇ ರೀತಿ ಭಕ್ತಾದಿಗಳನ್ನ ಸಹಕಾರ ಉಂಟು ಇನಿ ಈ ರೀತಿ ಅಭಿವೃದ್ಧಿ ಆತಂದು ಇಂದು ಗ್ರಾಮದ ಬೊಕ್ಕ ಪರವೂರ್ತ ಮಾತ ಭಕ್ತರನ್ನ ಸಹಕಾರ ಉಂಟು ಇಂದು ಕೇವಲ ಒಂಜಿ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ಇಡ್ತು ನಡಪಣಂಚಿನ ಒಂಜಿ ಕಾರ್ಯಕ್ರಮ ಹತ್ತು ಎಂಕ್ಲೋ ಖಾಲಿ ಒಂಜಿ ನಿಮಿತ್ತ ಮಾತ್ರ ಒವೇ ಕಾರಣಗಳ ಅಧಿಕಾರ ಬೊಡತ್ ಟ್ರಸ್ಟ್ ಹತ್ತು ಅವು ಕೇವಲ ಒಂಜಿ ದೇವಸ್ಥಾನದ ವ್ಯವಹಾರನು ತೂವಂತು ಇಪ್ಪರ ಮಾತ ಭಕ್ತರನೊಟ್ಟಿಗೆಲ್ಲ ಎಂಕ್ಲ ಸೇರ್ತು ಈ ಒಂಜಿ ದೇವಸ್ಥಾನದ ಅಭಿವೃದ್ಧಿ ನಮ್ಮ ಮಾತೇರಲ್ಲ ಮಂತೊಂದುಲ್ಲ ಐಕ ಬಡತ್ ಮಾತೇರಲ್ಲ ಅಭಿನಂದನೆ ಪಡಿ ಈ ಸಂದರ್ಭಟು ಅಭಿನಂದಿಸೊಂದುಲ್ಲೆ ದೇವಸ್ಥಾನದ ಅಭಿವೃದ್ಧಿ ಇಟ್ಟು ನಮ್ಮ ಉಮಾಮಹೇಶ್ವರ ಭಜನಾ ಮಂಡಳಿ ನಿಸ್ವಾರ್ಥವಾದ ಸುಮಾರು 97 ದಿನ ಪ್ರತಿ ನಮ್ಮ ಹಿಂದೂ ಬಾಂಧವರನ್ನ ಇಲ್ಲಾಗ ಹೋತು ದೇವಸ್ಥಾನದ ಆಮಂತ್ರಣ ಕೊರತು ಅಕ್ಲೇನು ಈ ಒಂಜಿ ದೇವಸ್ಥಾನದ ಕಾರ್ಯಕ್ರಮಟು ಜೋಡಣೆ ಮಾಡ್ತೀರು ಇದಕ್ಕೆ ಈ ಜೋಡಣೆ ಮಂತನೇದಾತು ಇನಿ ಈ ದೇವಸ್ಥಾನ ಈತ ಅಭಿವೃದ್ಧಿ ಆಂಡು ಐಕಬಾಡತ್ ಉಮಾಮಹೇಶ್ವರ ಸೇವಾ ಟ್ರಸ್ಟ್
ಈ ಉಮಾಮಹೇಶ್ವರ ಭಜನಾ ಮಂಡಳಿಗೆ ಸದಾ ಚಿರಋಣಿ ಎಂದು ಮಾಡ್ತು ಈ ಸಂದರ್ಭಟ್ಟು ಪಣಿಯರ ಬಯಸೊಂದುಲ್ಲೆ ಕರಿಣ ಜಾತ್ರೋತ್ಸವದ ಬುಕ್ಕ ಕೆಲವೊಂಜಿ ದೇವಸ್ಥಾನಡು ಅಭಿವೃದ್ಧಿ ಕೆಲಸಗಳು ನಡತಂಡು ನಿಕ್ಲೆಗೆ ಮಾತೆರೆಗಳ ಗೊತ್ತಿಪ್ಪು ಕರಿಣ ಒಂಜಿ ಪ್ರಾಕೃತಿಕ ವಿಕೋಪಡು ನಮ್ಮ ದೇವಸ್ಥಾನದ ಎದುರುಗಡೆತ ಒಂಜಿ ದುಮ್ಮದ ತಡೆಗೋಡೆ ಜರಿದು ಪೋಂಡು ಈ ಸಂದರ್ಭಡು ಮಾತ ಭಕ್ತಾದಿಗಳನ್ನ ಒಂಜಿ ಸಹಕಾರಟು ಸುಮಾರು ಇತರಟ 1 ಲಕ್ಷ ರೂಪಾಯಿದ ಅಂದಾಜು ವೆಚ್ಚಟು ಒಂಜಿ ತಡೆಗೋಡೆ ನಿರ್ಮಾಣ ಅಂತಂದು ದೇವಸ್ಥಾನಡು ಭಕ್ತಾದಿಲ್ ಕೊರ್ನಂಚಿನ ಪ್ರತಿಯೊಂಜಿ ಹಣಕಾಸು ಈ ತಡೆಗೋಡೆಗೆ ವಿನಿಯೋಗ ಮಾಡ್ತಂಡು ಇತ್ತೇನೆ ಸುಮಾರು 4,97,000 ಅಂದಾಜಿ ದುಡ್ಡು ನಮ್ಮ ಬೇಲೆ ಮಂತನಕ್ಲೆಗ್ ಅಥವಾ ಸಾಮಗ್ರಿ ಸಪ್ಲೈ ಮಂತನಕ್ಲೆಗ್ ಕೊಡ್ತುಂಡು ನನ್ನಳ ಸುಮಾರು ಒಂಜಿ 4 ಲಕ್ಷದ ಅಂದಾಜಿ ಪೇಮೆಂಟ್ ಮನ್ಪೆರೆ ಉಂಡು ಬಾಕಿ ಉಂಡು ದೇವರನ್ನ ದಯವಿಟ್ಟು ಅವಳ ನಮ್ಮ ಈ ಒಂಜಿ ಜಾತ್ರೋತ್ಸವ ಮುಗಿಪುಣ ಪುರ್ತುಟು ನಂಗೆ ದೇವೇರು ಒದಗಾದ ಕೊರುವೇರು ಅನ್ಪುಣ ಒಂಜಿ ವಿಚಾರಡು ನಿಖಲ್ನ ದುಮ್ಮುದಿ ಅಂತುಲ್ಲೆ ಅವೇ ರೀತಿ ಇಡೀ ವರ್ಷೋಟು ನಮ್ಮ ದೇವಸ್ಥಾನದ ಒಂಜಿ ಅನುದಾನ ದೇವಸ್ಥಾನಟು ಭಕ್ತರನ್ನ ಒಂಜಿ ಸೇವೆ ಎಡ್ತು ನಂಗೆ ಸುಮಾರು 14,19,310 ರೂಪಾಯಿ ನಂಗೆ ಒಂಜಿ ವರ್ಷೋಡು ಜಮೆ ಆಯ್ತಂಡು ಈ ಟೋಟಲ್ ನಮ್ಮ ದೇವಸ್ಥಾನದ ವಿವಿಧ ಕಾರ್ಯಕ್ರಮಗಳು ಆಚರಣೆಗಳು ಬೊಕ್ಕ ನಮ್ಮ ಮುಲ್ಪದ ಕಾರ್ಮಿಕರನ್ನ ವೆಚ್ಚ ನೆನು ಪೂರ ಸೇರಿಸತ ಸುಮಾರು 17,411 ರೂಪಾಯಿ ಈ ಒಂಜಿ 16 ತಿಂಗಳು ದೇವಸ್ಥಾನದ ವತಿ ಇಟ್ಟು ಪೇಮೆಂಟ್ ಮಂತದ ಸುಮಾರು 81,101 ರೂಪಾಯಿ ತಾತು ಇನ್ನು ಈ ಒಂಜಿ ವರ್ಷೋಡು ದೇವಸ್ಥಾನದ ನಿತ್ಯ ಅಭಿವೃದ್ಧಿ ಇಟ್ಟು ಕೊರಿಯರ ಬಾಕಿ ಉಂಟು ಐದು ಬೊಕ್ಕ ನಮ್ಮ ಈ ದೇವಸ್ಥಾನದ ಈ ತಡೆಗೋಡೆದ ವಿಚಾರಣಾದಿಪ್ಪುಡು ಇತ್ತೆ ಸುಮಾರು 3.25 ಲಕ್ಷದ ಅಂದಾಜಿ ನಮ್ಮ ಕಾರ್ಮಿಕರಿಗೆ ಅಥವಾ ಸಪ್ಲೈ ಮಂತನಕ್ಲೆಗ್ ಕೊರಿಯರ ಬಾಕಿ ಉಂಡು ನುವನ್ನ ವಿಚಾರನು ನಿಖಲ್ನ ದುಂಬುದಿ ಅಂತುಲ್ಲೆ ಕೆಲವೊಂಜಿ ಹಣಕಾಸು ವಿಚಾರಗಳು ಬಂದಾಗ ನಮ್ಮಟ ಕೈಟು ದುಡ್ಡು ಜಲ್ಲ ಇಂಚಿನ ಸಂದರ್ಭಟು ನಮ್ಮ ಟ್ರಸ್ಟ್ದ ಅಧ್ಯಕ್ಷರು ಅವೇ ರೀತಿ ಸದಸ್ಯರು ಉತ್ತಮವಾದ ಹಣಕಾಸು ಸಹಕಾರಗಳನ್ನ ಕೊಡ್ತೇರು ಮೆಕ್ಲೆಗ್ಲ ಈ ಸಂದರ್ಭಟು ದೇವರನ್ನ ಆಶೀರ್ವಾದ ಸದಾ ಇಪ್ಪಡು ಇತ್ತೆ ಈ ನಮ್ಮ ದೇವಸ್ಥಾನದ ಅಕೌಂಟು ಒಂಜಿ ಉಳಿಕೆ ಆತು ನರಿಮುಗುರು ಸೇವಾ ಸಹಕಾರಿ ಬ್ಯಾಂಕ್ ನೆಟ್ಟು 47,739 ರೂಪಾಯಿ ಬಾಕಿ ಉಂಡು ಅವೇ ರೀತಿ SBI ಕರೆಂಟ್ ಅಕೌಂಟು 32,665 ರೂಪಾಯಿ ಬಾಕಿ ಉಂಡು ಇಂದು ದಾಯಿ ದೀವಂತನೇ ಅಂಡ ಕೆಲವೊಂಜಿ ಸಂದರ್ಭಟು ನಂಗೆ ತಿಂಗೊಲ್ದ ಪೇಮೆಂಟ್ ಸಾಧಾರಣ 80,000 ಅಂದಾಜು ಬರ್ಕೊಂಡು ಐಕ್ ಬಡತ್ ಈತ್ ಅಮೌಂಟು ಮುಂಜಾಗ್ರತಾ ಕ್ರಮವತ್ತು ದೀವಂತನೆ ಈ ವಿಚಾರನು ನಿಖಿಲ್ನ ದುಂಬೋದಿಯರ ಇನಿ ಅವಕಾಶ ಕೊಡ್ತಾರೆ ಅವೇ ರೀತಿ ಕರೆಣ ಮೂಜಿ ವರ್ಷೋಟು ಸರಾಗ ನಮ್ಮ ದೇವಸ್ಥಾನದ ಅಕೌಂಟು ಆಡಿಟ್ ಆವಂತುಂಡು ಆ ಆಡಿಟ್ ಮನ್ಪಣರೆಗಲ ಈ ದೇವಸ್ಥಾನದ ವತಿತ್ ಹಾರ್ದಿಕವಾಯಿನ ಅಭಿನಂದನೆಯನ್ನು ಸಲ್ಲಿಸೌತುಲ್ಲೆ ಈತ ಮಾತ ಅಭಿವೃದ್ಧಿ ಆನಾಗ ನಿಖಲ್ನ ಸಹಕಾರ ಎತ್ನೇರ್ತದೆ ಭಕ್ತಾದಿಗಳನ್ನ ಸಹಕಾರ ಎತ್ನೇರ್ತಾತೆ ಈತ ಅಭಿವೃದ್ಧಿ ಆತನೆ ನಿಖಲ್ನ ಸಹಕಾರ ನನ್ನ ದುಂಬುಗಳ ಇಪ್ಪಡು ದೇವಸ್ಥಾನದ ಪ್ರತಿ ಒಂಜಿ ದುಡ್ಡುಲ್ಲ ದೇವರನ್ನ ಕಾರ್ಯಗೂ ವಿನಿಯೋಗ ಮಂತೊಂದುಲ್ಲ ಅವೇ ರೀತಿ ನಮ್ಮ ಈ ಸರ್ತಿದ ಒಂಜಿ ಭಜನಾ ಕಾರ್ಯಕ್ರಮಟು ಭಾಗವಹಿಸಿರಂಚಿನ ನಮ್ಮ ರಾಮಚಂದ್ರ ಪುರುಷ ಬೇರೆ ಸುಮಾರು 24 ದಿನ ಭಜನಾ ಕಾರ್ಯಕ್ರಮಟು ನಿರಂತರವಾದ ಭಾಗವಹಿಸುತ್ತೇರು
ಸುಮಾರು ಒಂಜಿ 10 ದಿನಕ್ಕೂ ದುಂಬು ಒಂಜಿ ಅಚಾನಕಾಯಿ ನಂಚಿನ ಭಜನೆಗೆ ಬರ್ಪುಣ ಹೊರತುಟು ಒಂಜಿ ಎಲ್ಲಿ ಅಪಘಾತ ಆತು ಆರು ಇನಿ ಇಲ್ಲಲು ವಿಶ್ರಾಂತಿ ತೊಂದುಲ್ಲೇರು ಶ್ರೀದೇವರನ ಒಂಜಿ ಆಶೀರ್ವಾದ ಹೊಡೆದಾತು ಆರೆ ಮಲ್ಲ ಅಪಘಾತ ಅಂಟ್ಲ ಆರ್ನ ಜೀವಗೂ ಒವ್ವೇ ಹಾಣಿ ಅವಂತ ಲೇಕೊಂಡೆ ಉಮಾಮಹೇಶ್ವರಿ ಕಾತೇರು ಆರೆ ಆರ್ನ ಆರೋಗ್ಯ ಎಲ್ಲ ಉತ್ತಮವಾತು ಇಪ್ಪಡು ಆರು ಬರ್ಪುಣ ಸರ್ತಿಲ್ಲ ನಮ್ಮ ಈ ಒಂಜಿ ಭಜನಾ ಕಾರ್ಯಕ್ರಮಟ್ಟು ನಿರಂತರವಾತು ಭಾಗವಹಿಸ್ಯಾರ ಆರೆಗ್ ಆರೋಗ್ಯನು ಆ ಭಗವಂತೆ ಕೊರಡು ಆರೆಗ್ ನಮ್ಮ ಪ್ರಸ್ತುತ ದೇವಸ್ಥಾನದ ವತಿಡ್ತು 25,000 ರೂಪಾಯಿನ ಮುರಾಣಿ ಕೊರ್ತುಂಡು ಒವ್ವೇ ದೇವಸ್ಥಾನದ ಭಜನಾ ಮಂಡಳಿದ ಸದಸ್ಯರಾದಿತ್ತು ಅಕಲ್ನ ಆರೋಗ್ಯ ಟು ದೈತಾಲ್ನ ಏರುಪೈರಾಂಡ ಅಕಲೇನ ಖಂಡಿತವಾತಲ್ನ ದೇವಸ್ಥಾನದ ವತಿಡ್ತು ಬುಡ್ತು ಪಾಡೋಜಿ ನಿಖಲೇನ ಆರೋಗ್ಯ ಸದಾ ದೇವಸ್ಥಾನದ ಅಕಲು ಬದ್ದೆರಾತುಳ್ಳೋ ಪಣ್ಣ ವಿಚಾರನು ಈ ಸಂದರ್ಭಟು ಮಾತೆರಟ್ಲ ಪಣ್ಣೊಂದುಲ್ಲೆ ಇನಿ ಸಹಕಾರ ಕೊರ್ನಂಚಿನ ಎಲ್ಲ ಮಾತ ಭಕ್ತರಿಗಳ ಅಭಿನಂದನೆ ಸಲ್ಲಿಸತ್ ಪ್ರಾಸ್ತಾವಿಕವಾತು ಕೆಲವೊಂದು ವಿಚಾರನು ನಿಖಲ ದುಂಬುದಿಯರ ಅವಕಾಶ ಕೊರ್ನಂಚಿನ ನಿಖಲೆ ಮಾತೆರಲ್ಲ ಒಂದಿಸತ್ ಇನ್ನಿತ ವೇದಿಕೆ ಹಿಡಿತನ ಮಾತೆರೆಗಳ ಒಂದಿಸತ್ ಉಮಾಮಹೇಶ್ವರನ ಆಶೀರ್ವಾದರನು ಬೇಡಂತೂ ಈ ಎನ್ನ ಪ್ರಾಸ್ತಾವಿಕ ಪಾತೆರನು ಒಂತಾಯರ ನಿಖಲ ಅನುಮತಿನಿ ಕೇನೊಂದಿಲ್ಲ ದೇವರ ಸೇವೆಯನ್ನು ಮಾಡಿದ್ದೀರಿ. ಅದರ ಜೊತೆಗೆ ಹಿರಿಯರು ಈಗಾಗಲೇ ನಾವು ಮಾತನಾಡ್ತಿರಬೇಕಾದ್ರೆ ಒಂದು ಮಾತು ಹೇಳಿದರು, ಆಮಂತ್ರಣ ಕೊಡುವ ಒಂದು ಕಾರಣದ ಜೊತೆಗೆ ನಾವು ಪ್ರತಿ ಮನೆಯನ್ನು ಸಂಪರ್ಕ ಮಾಡ್ತೇವೆ ಅಂತ ಹೇಳಿ. ಇಂತಹ ಸುಯೋಗ ಎಲ್ಲ ಗ್ರಾಮದಲ್ಲಿ ಎಲ್ಲ ಭಜಕರಿಗೆ ಅಥವಾ ಎಲ್ಲ ಭಕ್ತರಿಗೆ ಸಿಗಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಕಾರಣ ಏನು ಅಂತ ಕೇಳಿದರೆ, ಎಲ್ಲ ಕಡೆಗಳಲ್ಲಿ ಭಕ್ತರು ದೇವರನ್ನು ಹುಡುಕೊಂಡು ಬರುವಂಥದ್ದು ಸಂಪ್ರದಾಯ ಎಲ್ಲ ಕಡೆಯಲ್ಲಿ ಇದ್ದೇ ಇರ್ತದೆ. ಆದರೆ ಇಲ್ಲಿನ ಉಮಾಮಹೇಶ್ವರ ದೇವರು ಸ್ವತಃ ನಿಮ್ಮ ಮನೆಗೆ ಬರುವಂತಹದ್ದು ಬಹಳ ವಿಶೇಷ, ಈ ಗ್ರಾಮದ ಸೌಭಾಗ್ಯ. ಈ ಕಾರಣಕ್ಕಾಗಿ ಭಜನಾ ಮಂಡಳಿಯ ಎಲ್ಲ ಸದಸ್ಯರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಹಾಗಾಗಿ ಮನುಷ್ಯರು ಭಾವಜೀವಿಗಳು. ನಮಗೇನಾದರೂ ನೋವಾದರೆ ಅಥವಾ ತುಂಬ ಖುಷಿಯಾದರೆ ನಮ್ಮ ಆತ್ಮೀಯರು ಯಾರು ಇರ್ತಾರೆ ಅವರ ಹತ್ರ ನಾವು ಅದನ್ನು ಹೇಳಿಕೊಳ್ತೇವೆ. ಹೇಳಿಕೊಂಡಾಗ ನಮಗೆ ಒಂದು ಸ್ವಲ್ಪ ಮನಸ್ಸು ಹಗುರ ಆಗುತ್ತದೆ. ಅದರ ಜೊತೆಗೆ ನಾವು ನಮ್ಮ ಕಷ್ಟ ನಷ್ಟ ಏನಿದ್ರೂ ಕೂಡ ಅದು ಭಗವಂತನ ಹತ್ರ ನಾವು ಹೇಳಿಕೊಳ್ತೇವೆ ಅಂತ. ಇದನ್ನು ನಾವು ದೇಹ ದಂಡನೆಯ ಮುಖಾಂತರ ಇವತ್ತು ನಾವು ಬಹಳ ದೂರದಿಂದ ತುಂಬ ಮಕ್ಕಳೆಲ್ಲ ಸೇರಿಕೊಂಡು ನಗರ ಭಜನೆ ಅಥವಾ ಕುಣಿತ ಭಜನೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ತಮ್ಮೆಲ್ಲರ ಏನು ನೋವಿದೆಯೋ, ಏನು ಸಂಕಟ ಇದೆಯೋ ಅದಕ್ಕೆ ಭಗವಂತ ಶ್ರೀ ಉಮಾಮಹೇಶ್ವರ ದೇವರು, ನಾವು ನಂಬಿರುವಂತಹ ಅಪಾರ ಶಕ್ತಿ ಇರುವಂತಹ ಉಮಾಮಹೇಶ್ವರ ದೇವರು ತಮ್ಮೆಲ್ಲರಿಗೂ ಕೂಡ ಸುಖ ಸಂಪತ್ತು ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವುದರೊಂದಿಗೆ ನಮ್ಮ ಭಜನಾ ಪರಿಷತ್ತಿನ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಸುಧಾಕರ್ ಕುಲಾಲ್ರು. ಅವರ ನೇತೃತ್ವದಲ್ಲಿ ಬಹಳ ಕಡೆಗಳಲ್ಲಿ ನಾವು ಭಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ನೋಡಿದ್ದೇವೆ. ಈ ಭಾಗಗಳಲ್ಲಿ ಒಂದಷ್ಟು ಮಾದರಿಯಾದ ಕಾರ್ಯಕ್ರಮಗಳನ್ನು ಮಾಡಬೇಕನ್ನುವಂಥ ಸಂಕಲ್ಪ ನಮ್ಮಲ್ಲಿದೆ. ಅದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಪರಮಪೂಜ್ಯ ಕಾವಂದರು ಭಜನಾ ಕಮ್ಮಟವನ್ನು ನಡೆಸ್ತಾ ಬರ್ತಾ ಇದ್ದಾರೆ. 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಕೂಡ, ಪುರುಷರಿರ್ಬೋದು ಮಹಿಳೆಯರಿರ್ಬೋದು, ಉಚಿತವಾದ 1 ವಾರದ ಭಜನಾ ತರಬೇತಿಯನ್ನು ಕಲಿಸ್ತಾರೆ. ಯಾರಾದರೂ ಬರುವಂತಹ ಇಂಟ್ರೆಸ್ಟ್ ಇದ್ದವರಿದ್ದರೆ ನಮ್ಮ ಸುಧಾಕರ ಕುಲಾಲ್ರವರನ್ನು ಅಥವಾ ನಮ್ಮನ್ನು ಸಂಪರ್ಕ ಮಾಡಿದರೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. 1 ವಾರಗಳ ಕಾಲ ಕುಣಿತ ಭಜನೆ ಇರಬಹುದು, ಕುಳಿತು ಹಾಡುವ ಭಜನೆ ಇರಬಹುದು, ಅಥವಾ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿಂದ ಸಾಮಾನ್ಯ ವ್ಯಕ್ತಿಯಾಗಿ ಹೋದ ವ್ಯಕ್ತಿಯನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಮಾಡುವಂತಹ ಭಜನಾ ತರಬೇತಿ ಕಮ್ಮಟ ಕೂಡ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಮುಂದಿನ ಒಂದು 5 ತಿಂಗಳ ನಂತರ ಈ ಕಮ್ಮಟ ಕೂಡ ನಡೀಲಿಕ್ಕಿದೆ. ಯಾರಾದರೂ ಬರುವಂತಹ ಇಂಟ್ರೆಸ್ಟ್ ಇದ್ದವರಿಗೆ ನಿಮಗೆ ಒಂದು ಅವಕಾಶ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಭಾಗದಲ್ಲಿ ಇನ್ನಷ್ಟು ಭಜನಾ ಮಂಡಳಿಗಳ ಜೊತೆಗೆ ಒಂದಷ್ಟು ಧಾರ್ಮಿಕ ಕ್ರಾಂತಿ ಆಗಬೇಕು ಅಂತ. ನಾವು ಕೇವಲ ಭಜನೆಯನ್ನು ಅಷ್ಟೇ ಮಾಡುವುದರಲ್ಲ, ಅದರ ಜೊತೆಗೆ ಪುಟ್ಟ ಮಕ್ಕಳಿದ್ದಾರೆ, ಇವರಿಗೆ ಭಜನೆಯನ್ನು ಕಲಿಸುವುದರ ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡುವಂತಹ ಕೆಲಸಗಳು ಕೂಡ ಭಜನಾ ಮಂದಿರಗಳ ಮುಖಾಂತರ, ಮಂಡಳಿಗಳ ಮುಖಾಂತರ ಆಗಲಿ ಅನ್ನುವಂತಹ ಒಂದು ಅಪೇಕ್ಷೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಶ್ರೀದೇವರ ಅನುಗ್ರಹ ಇರಲಿ. ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಹೆಸರಾಂತ ದೈವಜ್ಞ ಮನೆತನದವರಾಗಿ ಈಗ ತನ್ನ ವೈದಿಕ ವೃತ್ತಿ ಹಾಗೂ ವೈದ್ಯ ವೃತ್ತಿಯಲ್ಲಿ ಹತ್ತೂರಿನಲ್ಲಿ ಜನಮನ್ನಣೆ ಗಳಿಸಿರುವ ಬ್ರಹ್ಮಶ್ರೀ ಸುಜಯ್ ತಂತ್ರಿ ಇವರಿಗೆ ಅಭಿಮಾನಪೂರ್ವಕವಾಗಿ ಸಮರ್ಪಿಸಿರುವ ಸನ್ಮಾನ ಪತ್ರ. ಪುತ್ತೂರಿನ ಕೆಮ್ಮಿಂಜೆ ಬ್ರಹ್ಮಶ್ರೀ ದಿವಂಗತ ಕೇಶವ ತಂತ್ರಿಯವರ ಮಗ, ಬ್ರಹ್ಮಶ್ರೀ ದಿವಂಗತ ಸುಬ್ರಹ್ಮಣ್ಯ ತಂತ್ರಿ ಮತ್ತು ದಿವಂಗತ ಸರಸ್ವತಿ ತಂತ್ರಿಯವರ ಮಗನಾಗಿ ತಾವು ಪುತ್ತೂರು ತಾಲೂಕು ಕೆಮ್ಮಿಂಜೆಯಲ್ಲಿ ಜನಿಸಿರುತ್ತೀರಿ. ತನ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ತನ್ನೂರಿನಲ್ಲೇ ಮುಗಿಸಿ ನಂತರ BMS ಪದವಿಯನ್ನು KVG ಮೆಡಿಕಲ್ ಕಾಲೇಜು ಸುಳ್ಯ, MD ಪದವಿಯನ್ನು ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜು ತುಮಕೂರು ಇಲ್ಲಿ ಪೂರೈಸುತ್ತಾರೆ. ನಂತರ ಪಾರಂಪರಿಕವಾಗಿ ನಡೆದು ಬಂದ ತಾಂತ್ರಿಕ ಮತ್ತು ವೈದಿಕ ವೃತ್ತಿ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಇದರ ಜೊತೆಗೆ ಪುರುಷರ ಕಟ್ಟೆಯಲ್ಲಿ ಆತ್ರೇಯ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ನಡೆಸುವುದರ ಜೊತೆಗೆ ಪ್ರಸನ್ನ ಆಯುರ್ವೇದ ಮಹಾವಿದ್ಯಾಲಯ ಬೆಳ್ತಂಗಡಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತೀರಿ. ಅಪಾರ ವೈದ್ಯಕೀಯ ಮತ್ತು ಪಾರಂಪರಿಕ ತಾಂತ್ರಿಕ ವೃತ್ತಿಯಲ್ಲಿ ನೀಡಿದ ಸೇವೆಗೆ ಪುಣೆಯ ನಿವಿಕಲ್ ಆಯುರ್ವೇದ ಆಸ್ಪತ್ರೆ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಆಯುರ್ವೇದ ರತ್ನ ಪ್ರಶಸ್ತಿ ಲಭಿಸಿದೆ. ಇವರು ಮುಕ್ವೆ ಮಜಲ್ಮಾರು ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಸದಸ್ಯರಾಗಿದ್ದು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರನ್ನು ಜಾತ್ರೋತ್ಸವದ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಉಮಾಮಹೇಶ್ ಜಲ್ಮಾರು. ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದ ಹಿತಕ್ಕಾಗಿ ಸದಾ ಪರಿಶ್ರಮಿಸುತ್ತೀರಿ. ಶ್ರೇಷ್ಠ ಸಮಾಜ ಸೇವೆಗಾಗಿ 2025ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತಮ್ಮನ್ನು ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ವತಿಯಿಂದ ಗೌರವಿಸಲು ನಾವು ಹರ್ಷಿಸುತ್ತಿದ್ದೇವೆ. ನಿಮ್ಮ ಸಮಾಜಮುಖಿ ಸೇವೆ ಸದಾ ಮುಂದುವರಿಸಲು ಶ್ರೀದೇವರು ಅನುಗ್ರಹಿಸುವಂತೆ ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಉಮಾಮಹೇಶ್ವರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮುಕ್ವೆ ಮಜಲ್ಮಾರು. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಗಂಗೆಯ ಶಿರದಲ್ಲಿ ಇರಿಸುತ್ತಲೀ ನಾರನ ಕೊರಳಲಿ ಧರಿಸುತ್ತಲೀ. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಹರ ಹರ ಶಂಕರ ಮೂರು ಕಣ್ಣಿನ ಪರಮೇಶ. ನರನ ಕೊರಳಲಿ ಧರಿಸುತ್ತಲೀ. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಗಂಗೆಯ ಶಿರದಲ್ಲಿ ಇರಿಸುತ್ತಲೀ ನಾರನ ಕೊರಳಲಿ ಧರಿಸುತ್ತಲೀ. ಉಮಾ ಮಹೇಶ್ವರ ನೆಲೆಸಿದನು ಮಜಲು ಮಾರಿನ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ತಟ್ಟದ പൊതു പ്രശസ്തി തന്നിരുന്നത് ഞാൻ ആ പ്രശസ്തിന് കനമനസ്സിൻ്റെ എണ്ണിതിൽ വെച്ച് കേന്ദ്രത്തിൽ വെച്ച് ಶಾಸಕರು ಒಂದು ಸರ್ತಿ ಪಂಡೇರು ಒಂದು ಫಂಕ್ಷನ್ ಮೋಹನ್ ಒಂಜಿ ಪ್ರಶಸ್ತಿಗೂ ಪಾಡ್ಲೆ ಯಾನು ತಿದ್ದು ಪೊಕ್ಕಡ ಇಲ್ಲಡೆ ಪೋಯ ಒಂದು ದಿನ ಪೋನಾಗ ಅರೆ ಇಲ್ಲಡೆ ಬತ್ತದು ಪಂಡೇರದ ನೇರಿಗೆ ಅನ್ಪನ್ನ ಬೇಜಾರಣ್ಣ ಒಂದು ರಾಜಕೀಯತ್ತು ಈಗ ಮಲ್ದಿನ ಸೇವೆ ಏತು ನಂಗೆ ಗೊತ್ತುಂಡು ಏತು ಇಲ್ಲದ ಕಷ್ಟವನ್ನು ಪರಿಹಾರ ಮಲ್ದರು ಏತು ಜನ ಆಸ್ಪತ್ರೆ ತುಂಬುದರು
ಏತು ಜನಕ್ಕೂ ಇರು ಬೆಂದನ ಕಾಸನ್ನು ಅಕ್ಕಳನ್ನ ಕಷ್ಟಗಳಿಗೆ ಕೊಡ್ತಾರೆ ಪಂಪಿನಂಗಳಿಗೆ ಮಾತ್ರೆಗಳ ಗೊತ್ತುಂಡು ಅಂಚಾದಕ್ಕೆ ಒಂದು ರಾಜಕೀಯತ್ತು ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಂಡೇರು ಬೊಕ್ಕೆಂಕ್ ಅರ್ಜಿ ಕೊರಂದೆ ಉಪಾಯಜ್ಜಿ ಕೊರಿಯೆ ಆ ಪ್ರಶಸ್ತಿ ಬರ್ತಂಡು ಅಂಡ ನಮ್ಮ ಮೂಲ ಉಮಾಮಹೇಶ್ವರ ದೇವಸ್ಥಾನ ಸಂದೀಪನಿ ವಿದ್ಯಾಸಂಸ್ಥೆ ಐದು ಬುಕ್ಕ ಸಹಕಾರಿ ಸಂಘ ನೆರಿಮಗಿರ ಮಾತ ಟಿಕೆಟ್ಲ ಗುರುತಿಸಿದೆ ಭಾರಿ ಸಂತೋಷ ಅಂಡು ಯಾನು ಹೆಚ್ಚಿದಲ್ಲ ಪಂಪುಜಿ 22ನೇ ಇಸವಿಗೆ ಯಾನು ಸಾರ್ವಜನಿಕವಾದ ಸಂಘದ ಮುಖ್ಯ ಶಿಕ್ಷಕಾದ ನೆರಿಮುಗಿರಿಗೆ ಪ್ರಾರಂಭ ಮಾಡಿದೆ ಭಜನಾ ತಂಡವನ್ನು ತುರಾಯಂಕ ಭಾರಿ ಖುಷಿ ಆಗ್ತದೆ 75ನೇ ಇಸವಿ ಮುಟ್ಟ ಭಕ್ತಕೋಡಿ ಶ್ರೀರಾಮ ಭಜನಾ ಮಂದಿರಡು ನಗರ ಭಜನೆ 4 ಗ್ರಾಮವನ್ನು ಸ್ವಲ್ಪ ದಿನ ತೆಂಕಲು ಮುಗಿಪದ ಒಂಜಿ ದಿನ ಬಾಕಿ ಇದ್ದಂತೆ ಯಾನು ಪ್ರತೀ ದಿನಲ ಬೊಪ್ಪೆದ 5 ಬೊಕ್ಕ ನಮ್ಮ ಬೇತೆ ಬೇತೆ ನಮ್ಮ ಜೀವನ ಬೇತೆ ರೀತಿಗೆ ಮಾಡಿ ಬುಕ್ಕಂತೆ ಕಮ್ಮಿ ಮಲ್ದ ಅಂಚಾದಪ್ಪನಾಗ ಈತೆ ಪಂಪನು ಮನುಷ್ಯ ನೀರ್ದ ಮೇಲ್ದ ಗುಳ್ಳೆದ ಲೆಕ್ಕ 4 ದಿನ ಜೀವನ ಈ ಜೀವನಡು ನಮ್ಮ ಮನ್ಪುಡ ಇನ್ನು ಕೆಲಸ ಇಂಚಿನ ಎಂಕೆ ಜಿಲ್ಲಾ ಪ್ರಶಸ್ತಿಗೆ ಕುಡ್ಲಡ್ದು ಸ್ಟೇಷನ್ ಫೋನ್ ಬರ್ತಾನಿಲ್ಲ ಈಗ ದುಂಬು ಈಗ ಪ್ರಶಸ್ತಿ ನೀರಿನ ಆಯ್ಕೆ ಮಾಡಿದೇವೆ ಇರ್ನ ಮಿತ್ತು ಏತು ಕೇಸುಲ್ಲ ಆ ಕೇಸುಲು ಅವು ಕೇಸು ಮುಗಿತಲ್ಲ ಅಂತ ಕೇಳಿದೆ ಅದಕ್ಕೆ ಯಾನು ಒಂದೇ ಉತ್ತರ ಕೊರಿಯೆ ಯಾನು ಜೀವಮ್ಮ ಅನ್ನೋದು ಒರಿಯನ ಮಿತ್ತೊಂದು ಕೇಸು ಕೊಡ್ತುಜಿ ಎನ್ನ ಮಿತ್ತು ಒರಿ ಕೇಸು ಕೊಡ್ತುಜೀರು ಇಂದು ಜೀವನ ನಮ್ಮ ನಡತೊಂದು ಹೊರಡಾಗಿನ ಮಾತೆಲ್ಲ ಎಂಕು ಒರಿಯಗತ್ತಿ ಅನ್ಪಂಪಿನಿ ಸ್ಟೇಷನ್ ಗುರ್ಚಿ ಪೊಲೀಸ್ ಗುರ್ಚಿ ಕೋರ್ಟ್ ಗುರ್ಚಿ ದಾಲ ಗುರ್ಚಿ 1000 ಗಟ್ಟಲೆ ಪಂಚಾಯತಿಗೆ ₹1 ಪ್ರತಿಫಲ ಪಡೆಯೊಂದೆಯನ್ನು ಏತ್ತು ಕೊರ್ಲೋಡು ಮುಗಿತಿದೆ ಅಂದ್ಕೊಂಡ ನೆಟ್ಟನೆ ಸುತ್ತಡು 25 ಇಲ್ಲಿರ್ದು ಮಿತ್ತಿರ್ಲಿಲ್ಲ ಇನಿ ಮುಟ್ಟಲಕ್ಕೆ ನೆಮ್ಮದಿರುಳ್ಳೆ ವಿಶೇಷ ಪಂಡ ಈತು ಪಂಚಾಯತಿಯೇ ಮುಗಿತನ 5 ಬೊಕ್ಕ ಮುಗಿಪ್ಪೆರ ತುಂಬ ಏತಲ ಅಕ್ನ ಬೇಡಿಕೆಯಲ್ಲಿ ಗಲಾಟೆ ಘರ್ಷಣೆ ಮಾತ ಮುಗಿತು ನಡೆದು ಬೊಕ್ಕ ಇನಿ ಮುಟ್ಟ ಒಂಜಿ ಘರ್ಷಣೆ ಅಲ್ಪ ದಾಯನ್ ಪಂಡ ಯಾನು ಪಂಚಾಯತಿಯೇ ಮುಗಿಪುನಗ ಎದುರುದ್ದು ದೇವರೇ ಕುಳುದಿತ್ತನಲ್ಲಗೆ ಪಂಚಾಯತಿಯ ದಾರಿಂದ ನಮ್ಮ ಕುಳ್ಳಡಲ್ಲ ಅಪ್ಪಗ ನಮ್ಮ ಪಕ್ಷ ಭೇದ ಆರು ಮಲ್ಲಾರ ಬೇರೆ ತಾಕತ್ತುದಾರ ಅರೆ ಜಾಸ್ತಿ ಕೊರಡು ಬೇರೆ ಕಮ್ಮಿ ಕೊರಡು ಪಂಡ್ರ ಬಲ್ಲಿಗೆ ಆ ಧರ್ಮವನ್ನು ನಮ್ಮ ಪಾಲನೆ ಮಂತದ್ದು ನ್ಯಾಯವಾಯಿನ ಧರ್ಮೋಚಿತವಾಯಿನ ತೀರ್ಮಾನವನ್ನು ಕೊರಂಡ ಐನ ಏಪಲ ಜನಕ್ಕಳು ನೆನೆಪುದಿಟ್ಟರು ಅಂಚಾದಪ್ಪನಾಗ ಈತೆ ಜೀವನಡು ನಮ್ಮ ಬೊಕ್ಕೊರಿಯಗೆ ಉಪದ್ರವ ಅನ್ಪಂದೆ ಬೊಕ್ಕೊರಿಯಗೆ ತೊಂದರೆ ಕೊರಂದೆ ತೀರಿನ ನಮ್ಮ ಕೈದಾಪನ ಉಪಕಾರ ಮಲ್ದೊಂದಿಕ್ಕನೆ ಕೈಗೆ ಜೀವನಂದು ಕುದರೆ ಕಾಂಡೆಲ್ಲಕ್ಕಿನಾಗ ದೇವರೆಡೆ ನಮ್ಮ ನಟನೊಡಿಗೆ ಓ ದೇವರೇ ಎಂಕಿನಿ ಕಾಂಡಿಡ್ದು ಕತ್ತಲೆ ಮುಟ್ಟ ಎರೆಗಾಣ್ಲ ಒಂದಿರಡು ಜನಕ್ಕೂ ಉಪಕಾರ ಮನ್ಪಂಚಿನ ಶಕ್ತಿನ ಕೊರಲೆ ದೇವರೆಂದ ದೇವರೆಡೆ ನಟನೊಡಿಗೆ ಕತ್ತಲೆಗೆ ಜೆಪ್ಪೆರೆದು 1 ನಿಮಿಷ ದೇವರೇ ಯಾನಿನಿ ಏರೆಗಾಣ್ಲ ಗೊತ್ತಿಜ್ಜಂತೆ ತಪ್ಪು ಮಲ್ದಿಂದ ಕ್ಷಮೆ ಕೊರಲೆ ದೇವರೇ ಏರೆಗೆ ಇಂಚಿನ ತಪ್ಪಾತನ ಎನ್ನ ಗಮನ ಕೊರಲಿ ನನ್ನಂಚಿನ ತಪ್ಪು ಬರೋದಲ್ಲಿ ಕಾಯಂ ತೂವನ್ ಪೆಂದ ಆ ರೀತಿ ಜೀವನ ಅನ್ಕೊಳಕ್ಕೆ ಜೀವನ ಒಂದು ಪದರು ಮಾತೆಲ್ಲ ಎಡ್ಡೆ ರೀತಿಯಲ್ಲಿ ಪೊರ್ಲುಡು ಒರಿಯಕೊರಿ ಹೊಂದಾಣಿಕೆ ಮಂತೊಂದು ಜೀವನ ಮಂಪುಗ ದೇವೇರ ನಮ್ಮ ದೇವೇರು ಮಾತೆರೆಲ್ಲೆಡ್ಡೆ ಮನ್ಪಡೆದು ಸರ್ವೇ ಜನ ಸುಖಿನೋ ಭವಂತು. ನಮಸ್ತಸ್ಥಾನ ಭೂತಾಯ ಜ್ಯೋತಿರ್ಲಿಂಗ ಪ್ರಾರ್ಥನೆ ಭಾಜಿತಾಂಗ ಶಂಭವೇ ನಮಃ ಉಮಾಮಹೇಶ್ವರನ್ನು ವಂದಿಸುತ್ತಾ ಹಾಗೆ ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯರನ್ನು ವಂದಿಸುತ್ತಾ ಸಮಸ್ತ ಭಕ್ತಾದಿಗಳನ್ನು ವಂದಿಸುತ್ತಾ ಹಾಗೆ ಇಲ್ಲಿ ಕ್ಷೇತ್ರಕ್ಕೆ ಕೆಲವು ವರ್ಷಗಳಿಂದ ಉದಾಹರಣ 37-38 ವರ್ಷಗಳಿಂದ ನಮ್ಮ ಭಜನಾ ತಂಡವೊಂದು ಆ ಜಾತ್ರಾ ಟೈಮಲ್ಲಿ ಒಂದು 3 ತಿಂಗಳು ಉದಾಹರಣ ಮನೆಗೆ ಹೋಗಿ ಅವರ ಸೇವೆಯನ್ನು ಮನಪೂರ್ವಕವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ದೇವಸ್ಥಾನ ಯಾತ್ರೋತ್ಸವ ಆಮಂತ್ರಣ ಸಹ ಮನೆಗೆ ಅವರು ಕಲ್ಪಿಸ್ತಾ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಮುಂದಕ್ಕೂ ಹಾಗೆ ಆ ಸೇವೆಯನ್ನು ನಿರಂತರವಾಗಿ ಅವರಿಗೆ ಊರಲ್ಲಿ ಹೋಗಿ ಆ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯವನ್ನು ಆ ಉಮಾಮಹೇಶ್ವರನ್ನು ಕಾಣಿಸಲಿ. ಹಾಗೆ ಅವರ ಮನೆಯ ಹಾಗೆ ನಮ್ಮ ದೇವಸ್ಥಾನದಲ್ಲಿ ನಂದಾದೀಪ ಹೇಗೆ ಬೆಳಗುತ್ತದೆ ಅದೇ ರೀತಿಯಲ್ಲಿ ಮನೆಯ
ಒಳ್ಳೆಯ ರೀತಿಯಲ್ಲಿ ಬೆಳಗಿಕೊಂಡು ಕುಟುಂಬ ಉತ್ತರೋತ್ತರ ಬೆಳಗುವಂಥ ಯೋಗಭಾಗ್ಯವನ್ನು ಮಹಾಮಹೇಶ್ವರ ಕರುಣಿಸಲಿ. ಹಾಗೆ ನಮ್ಮ ಊರಿನ ಭಕ್ತಾದಿಗಳ ಎಲ್ಲರ ಸಹಕಾರದಿಂದ ಆ ದೇವಸ್ಥಾನವು ಇಷ್ಟುವರೆಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅದೊಂದು ನಮ್ಮ ಸಂತೋಷದ ವಿಷಯ. ಇನ್ನು ಮುಂದಕ್ಕೂ ಅವರ ಸಹಕಾರದಿಂದ ಆ ಜಾತ್ರೋತ್ಸವ ಎಲ್ಲ ನಡೆಯುವ ಹಾಗೆ ಆ ಉಮಾಮಹೇಶ್ವರನೆಲ್ಲರಿಗೂ ಅನುಗ್ರಹಿಸಲಿ. ಆ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ಬೆಳಗಿ ಊರಿಗೆ ಸುಭಿಕ್ಷೆಯಾಗುವಂಥ ಯೋಗವನ್ನು ಆ ಉಮಾಮಹೇಶ್ವರ ಕ್ಷೇತ್ರಾವತಿ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಅಂತ ಹೇಳಿ ಎರಡು ಮಾತನ್ನು ಹೇಳಿ ನಾನು ವಿರಮಿಸುತ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.